ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ. ನಮ್ಮ ಕೃಷ್ಣ ಇವತ್ತು ಕೆಂಪಾಗಿ ಕೂತಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ನಿನ್ನೆಯ ಅಲಂಕಾರ. ನಿನ್ನೆ ಇವತ್ತು ಮೊನ್ನೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ ನಮ್ಮ ಶ್ರೀಗಳು. ನೋಡಿ ಮೊನ್ನೆಗಳು ಪಚ್ಚೆ ವಿಠಲ್ ಅಂತಾರೆ, ಇಷ್ಟು ಚೆನ್ನಾಗಿ ಬಂದಿದ್ದಾರೆ ನಮ್ಮ ಕೃಷ್ಣ ಅಂತ ಹೇಳ್ಬಿಟ್ಟು. ನೋಡಿ ಮೊನ್ನೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅವತ್ತು ಹಾಕಿದಂತಹ ರಂಗೋಲಿ ನೋಡ್ಬೋದು. 9 ರಂಗೋಲಿ ಅದೆಲ್ಲ, ಅದರ ಡೀಟೇಲ್ ಬೇಕಂದ್ರೆ ನಾನು ನಿಮಗೆ ಹೇಳ್ತೀನಿ ಆನಂತರ. ಇದು ನೋಡಿ ಅದಕ್ಕಿಂತ ಆವತ್ತೇ ಮಾಡಿದಂಥ ಅಲಂಕಾರ ಅಮಾವಾಸ್ಯೆ ಆವತ್ತು, ಹುಣ್ಣಿಮೆ ಆವತ್ತು. ಇವತ್ತು ನೋಡಿ ಕಾಯಿ ಟೊಮೆಟೊದ ಚಟ್ನಿ ಒಂದು ಮಾಡೋಣ. ನೋಡಿ ಕಾಯಿ ಟೊಮೆಟೊ ಇದು ಆ್ಯಕ್ಚುಲಿ ಹಸಿರು ಇರುವಾಗಲೇ ತೊಗೊಂಬನ್ನಿ. ಹುಳಿ ಆದರೂ ಪರವಾಗಿಲ್ಲ, ಜಾಸ್ತಿ ಹುಳಿ ಬೇಕಂದವರು ನಾಟಿ ಕಾಯಿ ಟೊಮೆಟೊನ ತೊಗೊಂಬನ್ನಿ. ಚಟ್ನಿ ನೋಡಿ ಎಷ್ಟು ಯಮ್ಮಿಯಾಗಿ ಬಂದಿದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತುಂಬ ಸಲ ಮಾಡಿದ್ದೀನಿ ಈ ವಿಡಿಯೋನ, ಆದರೂ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ. ನೋಡಿ ಇದಕ್ಕೆ ಏನು ಗೊತ್ತಾ, ಕಾಯಿ ಟೊಮೆಟೊ ತೊಗೊಂಬಂದು ಅದನ್ನ ಒದ್ದೆ ಬಟ್ಟೆನಲ್ಲಿ ಒರೆಸಿ ಇಟ್ಕೊಳ್ಳಿ. ನೀರು ಇರಬಾರ್ದು, ನೀರು ಮುಟ್ಸೋದೇ ಬೇಡ ಇದಕ್ಕೆ. ನೋಡಿ ಫಸ್ಟು ನೋಡಿ ನಂದು 6-7 ಟೊಮೆಟೊ ಇತ್ತು, ನಾನು ಅಂದಾಜಲ್ಲಿ ತೊಗೊಂಡೆ. ಮೊನ್ನೆ ಜಿಯೋ ಮಾರ್ಟಲ್ಲಿ ಹೋದಾಗ ನನಗೆ ತುಂಬ ಚೆಂದ ಟೊಮೆಟೊ ಸಿಗ್ತಲ್ಲಿ, ಆಸೆ ಆಯಿತು ತೊಗೊಂಡು ಬರೋಣ ಅಂತ. ನೋಡಿ ತೊಗೊಂಬಂದೆ. ನೋಡಿ ಹಸುರಿದ್ರೆ ನಾನು ಆ್ಯಕ್ಚುಲಿ ನಿನ್ನೆ ತೊಗೊಂಬಂದಿದ್ದು, ಇವತ್ತು ಮಾಡಿದೆ. ಸ್ವಲ್ಪ ಇದು ಕೆಂಪಾಗಿತ್ತು, ನೋಡ್ಬೋದು. ಫಸ್ಟ್ ಬಾಣಲಿಗೆ ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಳಿ. ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ನಿಮ್ಗೆ ಎಳ್ಳೂ ಹಾಕ್ಕೋಬೋದು, ನೆಲಗಡಲೆನೂ ಹಾಕ್ಕೋಬೋದು. ಆನಂತರ ಕೊಬ್ಬರಿ ಕೂಡ ಹಾಕ್ಕೋಬೋದು. ಇದ್ರ ಜೊತೆ ನಿಮಗೆ ಏನು ಅನುಕೂಲ ಉಂಟು ಅದನ್ನ ಹಾಕ್ಕೊಳ್ಳಿ. ಎಳ್ಳು, ನೆಲಗಡಲೆ, ಆನಂತರ ಇದು ಕೊಬ್ಬರಿ ತುರಿ, ಯಾವುದು ಬೇಕಾದನ್ನು ಹಾಕೋ. ತೆಂಗಿನಕಾಯಿ ಹಾಕಿದರೆ ಜಾಸ್ತಿ ದಿನ ಬರೋದಿಲ್ಲ ಅಷ್ಟೇ. ಅದನ್ನ ಹುರಿತಾ ನೋಡಿ, ಈ ಕಡೆಯಿಂದ ಬಾಕಿದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಹುರಿದ ನಂತರ ತೆಗೆದು ಆನಂತರ ಈಗ ನಾವು ಅದು ಟೊಮೆಟೊನ ಹುರಿಬೇಕು. ಅದು ಜಾಸ್ತಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಗಿರಿಯೋದೆಲ್ಲ ಬೇಡ. ಬಿಳಿ ಎಳ್ಳು ಹಾಕಿದರೆ ಕಲರ್ ಚೆನ್ನಾಗಿರುತ್ತೆ, ಕಪ್ಪು ಎಳ್ಳು ಹಾಕಿದರೆ ಸ್ವಲ್ಪ ಕಲರ್ ಬ್ರೌನ್ ಥರ ಬರುತ್ತೆ. ಆದ ಕಾರಣ ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೆ. ಆನಂತರ ನೋಡಿ ಬಾಣಲಿಗೆ ನಾನು ಆ್ಯಕ್ಚುಲಿ ಸಾಸಿವೆ ಎಣ್ಣೆ ಬಳಸ್ತೀನಿ ನಾನು ರೆಗ್ಯುಲರಾಗಿ ಇಂಥ ಉಪ್ಪಿನಕಾಯಿಗಳಿಗೆಲ್ಲ. ನೋಡಿ ಒಂದು 7-8 ಕಾಯಿ ಮೆಣಸು ತಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ. ಇದು ಜಾಸ್ತಿ ಖಾರ ಇರೋದು. ಇದನ್ನ ಕಟ್ ಮಾಡಿ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಕಟ್ ಮಾಡೋದು ಇಂಪಾರ್ಟೆಂಟು, ಇದಂದರೆ ಸಿಡಿಯುತ್ತೆ ಮೈ ಮೇಲೆಲ್ಲ. ಹಾಕ್ಕೊಂಡು ಹುರ್ಕೊಳ್ಳಿ. ಆನಂತರ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಹಾಕ್ಕೊಳ್ಬೋದು. ಸ್ವಲ್ಪ ಹುರಿಲಿ. ಅದು ನಿಮಗೆ ಖಾರ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಅಂತಲೂ ಟೊಮೆಟೊ ಫಸ್ಟಿಗೆ ಹಾಕ್ಕೊಂಡು ಆನಂತರ ಕಾಯಿ ಮೆಣಸು ಹಾಕ್ಕೊಳ್ಳಿ. ನೋಡಿ ಆನಂತರ ಸ್ವಲ್ಪ ಇದು ಹುರಿದ ನಂತರ ಇದು ಟೊಮೆಟೊನ ಹೆಚ್ಚಿಟ್ಟದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣನೂ ಹಾಕ್ಕೊಳ್ಳಿ. ಸ್ವಲ್ಪ ಹುರಿದ ನಂತರ ಬಾಕಿ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ನಾವು ಒಂದೊಂದೇ. ನೋಡಿ ಆನಂತರ ನೋಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹುರಿದಾದ ನಂತರ ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಆನಂತರ ಉಪ್ಪು. ನೀರು ಬಿಟ್ಕೊಳ್ಳುತ್ತೆ, ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಆನಂತರ ಶುಂಠಿನ ಸ್ವಲ್ಪ ಜಾಸ್ತಿ ಇಲ್ಲ, ಬೆಲ್ಲ ಮತ್ತು ಹುಣಸೆ ಹಣ್ಣು ಲಾಸ್ಟಿಗೆ ರುಬ್ಕೊಳ್ಬೇಕಿದ್ರೆ ಹಾಕ್ಕೊಳ್ಬೋದು. ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಜಾಸ್ತಿ ಇತ್ತು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದರೂ ಅಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಅರ್ಧ ಚಮಚ ಇಂಗು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನೋಡಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಇಂಗು ಏನು ಗೊತ್ತಾ, ಬೇಕಂದರೆ ಹಾಕ್ಕೊಳ್ಳಿ. ನಾನು ಅರ್ಧ ಚಮಚಷ್ಟು ಇಂಗು ಹಾಕ್ಕೊಂಡಿದ್ದೀನಿ. ನಮಗೆ ಈ ಊರಲ್ಲಿ ಇಂಗು ತುಂಬಾ ಹೆಲ್ಪ್ ಆಗುತ್ತೆ. ನೀಟಾಗಿ ಫ್ರೈ ಆಗಲಿ. ಆ ತಳದಲ್ಲಿ ನೀರು ಬಿಟ್ಕೊಂಡು ಬರುತ್ತೆ, ನೀವು ನೋಡ್ಬೋದು. ಬೆಂದಿದೆ ಅಂತ ಗೊತ್ತಾದಾಗ ಕೆಳಗಿಟ್ಟು ಆರಲಿಕ್ಕೆ ಬಿಡಿ. ಆ ಉಳಿದ ಬೆಲ್ಲ ಮತ್ತು ಹುಣಸೆ ಹಣ್ಣು ನೋಡಿ ನೀರು ಬಿಟ್ಕೊಂಡಿರೋದು, ಇದು ಸ್ವಲ್ಪ ಆರಬೇಕು. ಎದುರು ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೀವು. ಅಷ್ಟೊತ್ತಿಗೆ ನೋಡಿ ಈ ಎಳ್ಳನ್ನು ನಾವು ಆ ಹುರಿದ ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಈ ಟೊಮೆಟೊ ಜೊತೆನೇ ಹಾಕಿದರೆ ಅದು ಪುಡಿ ಆಗೋದಿಲ್ಲ, ಟೇಸ್ಟ್ ಬಿಡೋದಿಲ್ಲ ಅದರದ್ದು. ನಿಮಗೆ ಇಷ್ಟ ಉಂಟು ಅಂತ ಕಂಡ್ರೆ ಇಲ್ಲಿ ಅದೇ ಹೇಳಿದ್ನಲ್ಲ ನೆಲಗಡಲೆ,
ಆನಂತರ ಕೊಬ್ಬರಿ ಕೂಡ ಒಂದು ರೌಂಡ್ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಕೊಬ್ಬರಿನ ಹುರಿಯುವಂಥ ಅವಶ್ಯಕತೆ ಇಲ್ಲ, ನೆಲಗಡ್ಡೆನ ಮಾತ್ರ ಹುರಿಬೇಕಾಗತ್ತೆ. ಇದೇ ಥರ ಹುರಿದು ನೋಡಿ, ಈ ಥರ ಪುಡಿ ಮಾಡಿಟ್ಕೊಂಡು ಹಾಕ್ಕೊಳ್ಳಿ. ನೋಡ್ಬೋದು ಈಗ ಇದು ಆಗ್ತಾ ಬಂತು. ಬೇಕಾದ್ರೆ ಸ್ವಲ್ಪ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸಿದರೆ ಬೇಗನೆ ಆಗಿಬಿಡುತ್ತೆ. ನೀರು ಮಾತ್ರ ಎಕ್ಸ್ಟ್ರಾ ಹಾಕಲೇಬೇಡಿ, ಅದು ತುಂಬ ಇಂಪಾರ್ಟೆಂಟು. ಏನು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ, ನಿಮಗೆ ಖಾರ ಬೇಕು ಅನ್ನೋರು ಸ್ವಲ್ಪ ಇನ್ನು ಜಾಸ್ತಿ ಹಾಕ್ಕೊಳ್ಳಿ. ಮಕ್ಕಳೆಲ್ಲ ಇದ್ದಾರೆ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು ನಾರ್ಮಲ್ ಖಾರ ಆಗಿದೆ, ಇದು ಜಾಸ್ತಿ ಖಾರ ಆಗಿಲ್ಲ ನೋಡಿ. ಆನಂತರ ನೋಡಿ ಇದಕ್ಕೆ ಉಳಿದ ಮಸಾಲೆ ಎಲ್ಲ ಇದೆಯಲ್ಲ ನೋಡಿ, ಯಾವುದು ಇದೆಲ್ಲ ಈಗ ಹಾಕ್ಕೊಳ್ಳೋಣ. ಉಪ್ಪು, ಇಂಗು, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಇಲ್ಲಿ ಮೆಂತ್ಯ ಪುಡಿ ಕೂಡ ಹಾಕ್ಕೊಳ್ಬೋದು. ನನಗೆ ಕನ್ಫ್ಯೂಷನ್ ಮಾಡ್ತಾಯಿದ್ರಿ ಅಂತ ಅಂದ್ಕೋಬೇಡಿ. ಸ್ವಲ್ಪ ಮೆಂತ್ಯ ಪುಡಿ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 1/4 ಚಮಚೆಯಷ್ಟು, ಜಸ್ಟ್ ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೆ. ನೋಡಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತರಿಯಾಗಿ ರುಬ್ಕೊಳ್ಳಿ, ತೀರ ನೈಸಾಗಿ ರುಬ್ಕೊಬಿಡಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಳ್ಳಿನ ಪುಡಿನೂ ಜೊತೆಗೆ ಹಾಕ್ಕೊಂಡಿದ್ದೀನಿ, ಮರಿಬೇಡಿ ಅದನ್ನ ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ತುಪ್ಪ ಜೊತೆ ಹಾಕ್ಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆಂದ. ಚಪಾತಿ ಜೊತೆ ರೊಟ್ಟಿ ಜೊತೆನೂ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮರಿಬೇಡಿ.